ಕಿಂಗ್ಫಿಷರ್ ಸ್ಪೋರ್ಟ್ಸ್ ಕ್ಲಬ್ ಒಂದು ಸಂಸ್ಥೆನ ನಮ್ಮ ಹಿರಿಯವರು 45 ವರ್ಷಗಳ ಹಿನ್ನೆಲೆ ಇಲ್ಲಿ ಹುಟ್ಟಾಕಿದ್ದು. ಈ ಕಿಂಗ್ಫಿಷರ್ ಸ್ಪೋರ್ಟ್ಸ್ ಕ್ಲಬ್ ಕುಂದಾಪುರದ ಕಾರ್ಯ ಸಮಾಜದ ಎಲ್ಲರೊಟ್ಟಿಗೆ ಬೆರೆತು ಯಾವುದೇ ಒಂದು ಕಾರ್ಯಕ್ರಮಗಳನ್ನು, ಸಾಮಾಜಿಕ ಕಾರ್ಯಕ್ರಮ ಆಗಲಿ, ಧಾರ್ಮಿಕ ಕಾರ್ಯಕ್ರಮ ಆಗಲಿ, ನಮ್ಮ ಹೋಳಿ ಸಂಪ್ರದಾಯದಂಥ ಜಾನಪದ ಕಲೆಗಳನ್ನು ಇಂಥ ಕಾರ್ಯಕ್ರಮಗಳನ್ನು ಸಮಾಜದ ಒಂದಿಗೆ ಯಾವತ್ತು ಬೆರೆತು ಕಲಿತು ನಾವು ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವಂಥ ಸಂಸ್ಥೆ ನಮ್ಮದು ಕಿಂಗ್ಫಿಷರ್ ಸ್ಪೋರ್ಟ್ಸ್ ಕ್ಲಬ್. ನಮ್ಮ ಹಿರಿಯವರು ಈಶ್ವರ್ ಕಾರ್ವಿ ಮತ್ತು ಜನಾರ್ದನ್ ಕಾರ್ವಿ, ರಮೇಶ್ ಕಾರ್ವಿ, ಪಾಂಡು ಕಾರ್ವಿ ಮತ್ತು ಒಂದು 6-7 ಜನ, ಶಂಕರ್ ಕಾರ್ವಿ, ಸುಂದರ್ ಕಾರ್ವಿ, ಇವರೆಲ್ಲ ಸೇರಿ ಒಂದು ಸಂಸ್ಥೆನ ಹುಟ್ಟಾಕಿದ್ದು. ಈ ಸಂಸ್ಥೆ ನಾವು ಯಾವತ್ತೂ ಒಂದು ಜನರ ಮನಸ್ಸಲ್ಲಿರೋದ್ರಿಂದ ಅದನ್ನು ರಿಜಿಸ್ಟ್ರೇಷನ್ ಅಂತ ಮಾಡಲಿಕ್ಕೆ ಹೋಗಿರಲಿಲ್ಲ. ಇತ್ತೀಚಿನ ದಿನಗಳಲ್ಲಿ ಈ ಸತೀಶ್ ಕಾರ್ವಿ ಎಂಬ ವ್ಯಕ್ತಿ ನಮ್ಮ ಕಿಂಗ್ಫಿಷರ್ ಕ್ಲಬ್ಬನ್ನು ನಮ್ಗೆ ಗೊತ್ತಿಲ್ಲದೆ ಅದನ್ನು ನೋಂದಣಿ ಮಾಡಿ ಅವನು ಜಿಮ್ ಇದರಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಶಾಸಕರನ್ನು ಮತ್ತು ಈ ಸಾಲಿನ ಕಾಂಗ್ರೆಸ್ನ ಅಭ್ಯರ್ಥಿ ದಿನೇಶ್ ಹೆಗಡೆ ಅವರನ್ನು ಕರೆಸಿ ಅದನ್ನು ಉದ್ಘಾಟಿಸಿ ಮಾಡಿದಾಗ ನಮಗೆಲ್ಲ ಶಾಕ್. ನಮ್ಮ ಈಗಿನ ನಾವು ಪ್ರತಿ 2 ವರ್ಷಕ್ಕೊಮ್ಮೆ ನಾವು ಮಹಾಸಭೆಗಳನ್ನು ಮಾಡಿ ಜನರ ಅಪ್ರೂವ್ ತಗೊಂಡು ಅಧ್ಯಕ್ಷ, ಕಾರ್ಯದರ್ಶಿ, ಖಜಾಂಚಿಗಳು ಏನು ಪದಾಧಿಕಾರಿಗಳನ್ನು ಮಾಡ್ತೇವೆ, ನಾವು ಆಯ್ಕೆ ಮಾಡುವಂಥದ್ದು. ಈ ಸಲನ ನಮ್ಮ ಇದನ್ನು ಕೂಡ ರಂಜಿತ್ ಕಾರ್ಯ ಅವರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದರು, ಗೌತಮ್ ಕಾರ್ಯ ಅವರು ಕಾರ್ಯದರ್ಶಿ ಆಯ್ಕೆಯಾಗಿದ್ದರು. ಇವರು ಏಕಾಏಕಿ ಕಿಂಗ್ಫಿಷರ್ ಸ್ಪೋರ್ಟ್ಸ್ ತಂದು ಅಂತೇಳಿ ರಿಜಿಸ್ಟರ್ ಮಾಡಿಕೊಂಡು ಈಗಾಗಲೇ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೇವೆ. ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಕೊಟ್ಟ ಮೇಲೆ ಅದು ಅವರು ಕೂಡ ರೈಟಿಂಗಲ್ಲಿ ಈಗ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದು ಅವ್ರದ್ದೇ ಸಮಸ್ಯೆ. ನನಗೆ ಹೊರಗೆ ಹಾಕಿದ್ರಿಂದ ನಾನು ಅದನ್ನು ನೋಂದಣಿ ಮಾಡಿಕೊಂಡೆ ಅಂತೇಳಿ ಹೇಳಿಕೆಯನ್ನು ಕೊಟ್ಟಿದ್ದೇವೆ ಪೊಲೀಸ್ ಸ್ಟೇಷನಲ್ಲಿ. ನಾವು ಅದನ್ನು ಈಗ ಸಬ್ ರಿಜಿಸ್ಟರ್ ನಮ್ಮ DR ಆಫೀಸ್ ಉಡುಪಿಗೆ ಕೊಡಲಿಕ್ಕಿದ್ದೇವೆ. ಅದನ್ನು ಆದಷ್ಟು ಬೇಗ ರದ್ದು ಮಾಡಬೇಕಂತ ಈಗಾಗಲೇ ಮನವಿಯನ್ನು ಸಹ ನಾವು ಕೊಟ್ಟಿದ್ದೇವೆ. ಇನ್ನು ಮೂಲಕ ಸತೀಶ್ ಕಾರ್ಯ ಅವರು ಈ ಕಿಂಗ್ಫಿಷರ್ ಅವರು ಕೂಡ 1 ವರ್ಷ ಮಟ್ಟಿಗೆ ನಾನು ರಿಜಿಸ್ಟ್ರೇಷನ್ ಮಾಡಿಕೊಂಡಾಯಿತು, ಅದನ್ನು ಮುಂದುವರಿಸಲು ಅವಕಾಶ ಕೊಡಬೇಕಂತೇಳಿ ಪೊಲೀಸ್ ಠಾಣೆಯಲ್ಲಿ ಹೇಳಿದ್ದಾರೆ. ಸೊ ಅದಕ್ಕೂ ಕೂಡ ಅವಕಾಶ ಕೊಡಬಾರ್ದು. ಜನತೆ ಕಿಂಗ್ಫಿಷರ್ ಸ್ಪೋರ್ಟ್ಸ್ ಕ್ಲಬ್ಬಿನ ಹೆಸರಿನಲ್ಲಿ ರಂಜಿತ್ ಕಾರ್ಯ ಅವರ ನೇತೃತ್ವದಲ್ಲಿ ಯಾರಾದರೂ ಇದರಲ್ಲಿ ನಾವು ಅದನ್ನು ಕಾರ್ಯಕ್ರಮ ನಿಯೋಜಿಸುವಂಥದ್ದು. ಸತೀಶ್ ಕಾರ್ಯ ಅವರಿಗೂ ಮತ್ತು ಈ ಕಿಂಗ್ಫಿಷರ್ ಸ್ಪೋರ್ಟ್ಸ್ ಕ್ಲಬ್ಬಿಗೂ ಯಾವುದೇ ಸಂಬಂಧ ಇಲ್ಲ. ಆ ಮೂಲಕ ನಾವು ಇವತ್ತು ನಮ್ಮ ತಹಸೀಲ್ದಾರಿಗೆ ಮನವಿ ಕೊಟ್ಟಿದ್ದೇವೆ. ಮತ್ತು ಇವತ್ತು ತಹಸೀಲ್ದಾರಿಗೆ ಮನವಿ ಕೊಟ್ಟಲ್ಲಿ ಕೂಡ ಏನು ಅರ್ಕ್ಲಿಸ್ ಜಿಮ್ಮನ್ನು ನಡೆಸಿದೆ ಅದು ಅನಧಿಕೃತವಾದ ಅಕ್ರಮ ಕಟ್ಟಡದಲ್ಲಿ ಅನಧಿಕೃತವಾಗಿ ನಡೆಯುವಂಥ ಒಂದು ಜಿಮ್ ಅಂತೇಳಿ ನಾವು ಇವತ್ತು ಮೆನ್ಷನ್ ಮಾಡಿಕೊಂಡು ತಹಸೀಲ್ದಾರಿಗೆ ಅದನ್ನು ಮತ್ತು ಪುರಸಭೆಯಲ್ಲಿ ಕೂಡ ನಾವು ಮನವಿ ಕೊಟ್ಟಿದ್ದೇವೆ. ಆದಷ್ಟು ಬೇಗ ಅದು ಒಂದೇ ಅವರನ್ನು ಅಧಿಕೃತವಾಗಿ ಮಾಡಿಕೊಳ್ಬೇಕು. ಅಕ್ರಮ ಕಟ್ಟಡದಲ್ಲಿ ಅನಧಿಕೃತ ಜಿಮ್ ನಡೆಸಲಿಕ್ಕೆ ಅವಕಾಶಗಳಿರುವುದು ಅಂತೇಳಿ ಹೇಳಿದ್ದೇವೆ. ಸೊ ಬಂಡೆಕಾಸ್ ಕಾಲೇಜಿನವರು ಕೂಡ ಅಲ್ಲಿ ಯಾವುದೇ ಉದ್ಯಮಿ ಪರವಾನಗಿ ಕೊಡಬಾರದು ಅಂತೇಳಿ ಪುರಸಭೆಗೆ ಕೂಡ ಲೆಟರ್ ಕೊಟ್ಟದನ್ನು ಕೂಡ ನಾನು ಇವತ್ತು ತಹಸೀಲ್ದಾರ್ ಮುಂದಿಟ್ಟಿದ್ದೇನೆ. ದಯವಿಟ್ಟು ಯಾರು ಕೂಡ ಇನ್ನು ಮುಂದಕ್ಕೆ ಕಿಂಗ್ಫಿಷರ್ ಸ್ಪೋರ್ಟ್ಸ್ ಕ್ಲಬ್ ರಂಜಿತ್ ಕಾರ್ಯವರ ನೇತೃತ್ವದಲ್ಲಿ ಬರುವಂಥದ್ದೇ ಕಿಂಗ್ಫಿಷರ್ ಸ್ಪೋರ್ಟ್ಸ್ ಕ್ಲಬ್ ಬಿಟ್ಟರೆ ಸತೀಶ್ ಕಾರ್ಯವರಿಗೂ ಕಿಂಗ್ಫಿಷರ್ ಸ್ಪೋರ್ಟ್ಸ್ ಕ್ಲಬ್ಗೂ ಯಾವುದೂ ಸಂಬಂಧ ಇರುವುದಿಲ್ಲ ಅಂತ ಈ ಮೂಲಕ ಹೇಳಿಕೆಯನ್ನು ನೀಡುತ್ತಿದ್ದೇನೆ.